ಕಾಂತನಾಧಿಕಾರಿ ಧೂಮಾವತಿ ದೈವಸ್ಥಾನ ಪಯ್ಯಾರು ಇದರ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ನೇಮೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ವೇದಮೂರ್ತಿ ಕಳತ್ತೂರು ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿತು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೇಮಾರು ಸಾಂದೀಪನಿ ಮಠದ ಸ್ವಾಮೀಜಿಗಳಾದ ಈಶ ವಿಠಲದಾಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈ ಸಂದರ್ಭ ದೈವ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಹಾಗೂ ಗರಿಷ್ಠ ಅಂಕ ಗಳಿಸಿದ ಸಮಾಜಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಈ ದೈವಿ ಕಾರ್ಯಗಳಲ್ಲಿ ತಮ್ಮನ್ನ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ರಜಂಜಿ ಅವು ಇಂಕ ಮಸ್ತ್ ಖುಷಿ ಕೋರಿನಿ ಅಂಚೆತ್ತಿನ ದೇವನ ನಮಕ್ ಏನು ಏಪಲ ಪಡೊಂದು ದೇವೇರು ಏಪಲ ಒರಿಯೋನು ಮುಗ್ಧರಿಗೆ ಮಾತ್ರ ಜಾಸ್ತಿ ಅತಿ ಬಿರ್ಸರಿಗೆ ಅತಿ ಜ್ಞಾನಿಗಳಿಗೆ ದೇವೇರು ಕನಟುಲ ಒಲಿಯುನವರಿಗೆ ಬಾರಿ ಕಮ್ಮಿ. ಮುಗ್ಧ ಜನಕ್ಕೆ ನಿಗಲು ಸದ್ಗ್ರಂಥ ಉದ್ಗ್ರಂಥ ಪುರಾಣ ಪೂರ ಓದಲೆ ನಿಗಲು ದೇವೇರು ಅತ್ಯಂತ ಬೇಗ ಒಲಿದಿನಂಚಿತ್ತಿನ ಮುಗ್ಧರಿಗೆ ಜಾಸ್ತಿ ಒಲಿದಿನಂಚಿತ್ತಿನ ಮುಗ್ಧರೇ ನಿಗಲ ಈ ನಾಯಕ ಸಮಾಜ ಈ ಪಂಪಿನಿ ನಿಗಲ ಈ ಮುಗ್ಧತೆ ಕಡೆ ಮುಟ್ಟ ಉರಿಪುಲೆ ಏನ್ ಬಂಪಿನಂಚಿತ್ತಿನ ಮುಖ್ಯವಾಗಿನಂಚಿತ್ತಿನ ಪಾತ್ರ ದೇವರಿಗೆ ಹೋಗ್ಕೊಂಡು ಬಂಪಿನಂಚಿತ್ತಿನ ಪಾತ್ರ ಬಂದ ಅವು ಮುಖ್ಯ ಒರಿಯನ ಕರನೀರು ವರ್ಷನಂಚಿತ್ತಿನ ಮಲ್ಲ ಬೇಲೆಗೆ ಸಮಾಜ ಬಲ್ಪೋಡು. ನಮ್ಮ ಈ ತುಳುನಾಡು ಬಹಳ ವಿಶಿಷ್ಟವಾದಂತಹ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿದಂತಹ ನಾಡು. ಬಹುಶಃ ದೇವರ ಸ್ವಂತ ನಾಡು ಕೇರಳ ಅಂತ ಕರೆದ್ರೆ ನಮ್ಮ ತುಳುನಾಡಿನಲ್ಲಿ ಇರುವಷ್ಟು ನಾಗಬನಗಳು ಇದು ಅಪರೂಪಕ್ಕೆ ಎನ್ನುವ ಹಾಗೆ ಇಲ್ಲಿದೆ. ಈ ದೈವಸ್ಥಾನದ ನಮ್ಮಲ್ಲಿ ಇವತ್ತು ಸಂಸ್ಕೃತಿ ಸಂಪ್ರದಾಯ ಇದೆಲ್ಲ ಮರೆಯಾಗುವಂತಹ ಸಂದರ್ಭದಲ್ಲಿ ನಮ್ಮ ಸಣ್ಣ ಮಕ್ಕಳಿಗೆ ಈ ಸಂಪ್ರದಾಯ ಸಂಸ್ಕೃತಿಯನ್ನು ತಿಳಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲ್ಲದಿದ್ದಲ್ಲಿ ಮುಂದೊಂದು ದಿನ ಬಹುಶಃ ದೈವ ಅಂದ್ರೆ ಏನು, ದೇವರ ಅಂದ್ರೆ ಏನು, ನಾಗಾರಾಧನೆ ಅಂದ್ರೆ ಏನು ನಮ್ಮ ಮಕ್ಕಳಿಗೆ ಗೊತ್ತಾಗ್ಲಿಕ್ಕಿಲ್ಲ. ಸಂತೋಷವಾಗಿ ಸ್ವೀಕಾರ ಮತ್ತು ಮುಡಿಪು ಕಟ್ತಾರೆ. ವಿದ್ಯಾರ್ಥಿ ಜೀವನದ ಸಾಧನೆಯನ್ನ ಗೌರವಿಸ್ತಾ ಇದ್ದಾರೆ. ದೈವಿ ಸಂಸ್ಥಾನದಲ್ಲಿ